ರಾಷ್ಟ್ರೀಯ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಇಂಟೆಕ್ ಸಂಸ್ಥೆ, ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್, ಪಣಂಬೂರು ಮೊಗವೀರ ಮಹಾಸಭಾ ಚಿತ್ರಾಪುರ ವತಿಯಿಂದ ಶ್ರಮಿಕರ ಸಂಭ್ರಮದ ಕ್ರೀಡಾಕೂಟವು ಬಹಳ ಅದ್ದೂರಿಯಾಗಿ ನಡೆಯಿತು. ಶನಿವಾರ ಮುಂಜಾನೆ ನಡೆದ ಥ್ರೋಬಾಲ್ ಪಂದ್ಯಾಟದಲ್ಲಿ 17 ಮಹಿಳೆಯರ ತಂಡ ಪಾಲ್ಗೊಳ್ಳಲು ನೋಂದಾವಣಿಯಾಗಿತ್ತು. ಇದರ ಜೊತೆಗೆ ಗಾಳಿಪಟ ಪ್ರದರ್ಶನ, ಸರ್ಫಿಂಗ್ ಪ್ರದರ್ಶನಕ್ಕೂ ಉತ್ತಮ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇಂಟೆಕ್ನ ಸಹ ಕಾರ್ಮಿಕ ಸಂಘಟನೆ ಮಾತ್ರವಲ್ಲದೆ ಇತರ ಶ್ರಮಿಕ ಸಂಘಟನೆಗಳ ಸದಸ್ಯರು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ರು. ಇನ್ನು ಆಹಾರ ಉತ್ಸವದಲ್ಲಿ ವಿವಿಧ ಬಗೆಯ ಅಂಜಲ್ ಫ್ರೈ, ಚಿಕನ್, ಕೋರಿ ರೊಟ್ಟಿ, ಖಾದ್ಯಗಳು ಗಮನ ಸೆಳೆದವು. ಕಾರ್ಯಕ್ರಮದಲ್ಲಿ ನೂರಾರು ಮಂದಿ ಸಾರ್ವಜನಿಕರು ಮಾತ್ರವಲ್ಲದೆ ಇಂಟಕ್ ಕ್ರೀಡೆ ರಾಜಕೀಯ ನೇತಾರರು ಆಗಮಿಸಿ ಶ್ರಮಿಕ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಪ್ರೋತ್ಸಾಹವನ್ನ ನೀಡಿದ್ರು. ಶ್ರಮಿಕರ ಸಂಭ್ರಮದ ಕ್ರೀಡಾಕೂಟದಲ್ಲಿ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಮಾಜಿ ಶಾಸಕ ಚೇರ್ ಲೋಬೋ ಅವರು ಪಾಲ್ಗೊಂಡು ಶುಭ ಹಾರೈಸಿದ್ರು. ಕ್ರೀಡೋತ್ಸವದ ಕಾರ್ಯಕ್ರಮಗಳಿರಬಹುದು, ಇವೆಲ್ಲವೂ ಕೂಡ ಬಹಳ ವ್ಯವಸ್ಥಿತವಾಗಿ, ಯಾಕಂತ ಹೇಳಿದ್ರೆ ಹಿಂದೆ ಎಲ್ಲ ತುಳುನಾಡ ಕೇಸರಿ ಅನ್ನುವಂಥ ಕುಸ್ತಿ ಆಗ್ತಾ ಇತ್ತು. ನಾವೆಲ್ಲ ವಿದ್ಯಾರ್ಥಿ ಆಗಿರುವಾಗ ಕಾದು ಕೂತ್ಕೊಳ್ತಾ ಇತ್ತು ಟೌನ್ ಹಾಲ್ ಅಲ್ಲಿ. ಇವತ್ತು ಕುಸ್ತಿಪಟುಗಳ ಕುಸ್ತಿಯನ್ನು ನೋಡ್ಲಿಕ್ಕೆ ಹೆಚ್ಚಿನ ವಿಷಯ ಇತ್ತೀಚಿನ ದಿವಸ ಟಗಫರ್ ಇರಬಹುದು, ಕಬಡ್ಡಿ ಪಂದ್ಯಾಟ ಇರಬಹುದು, ಅಥವಾ ಬೋಟ್ ರೇಸ್ ಇರಬಹುದು, ಅಥವಾ ಗಾಳಿಪಟ ಹಾರಿಸುವಂತ ಸ್ಪರ್ಧೆ ಇರಬಹುದು. ಇವೆಲ್ಲವೂ ಕೂಡ ಇವತ್ತು ಸಮುದ್ರ ತೀರದಲ್ಲಿ ಒಂದು ಮಾದರಿಯ ರೀತಿಯ ಒಂದು ಕಾರ್ಯಕ್ರಮವನ್ನು ಇಡೀ ಕಡಲ ತೀರಕ್ಕೆ ಒಂದು ಆಕರ್ಷಣೆ ಕೊಡುವಂತ ಒಂದು ಕಾರ್ಯಕ್ರಮವಾಗಿ ರೂಪಿತ ಆಗಿದೆ. ಇವತ್ತು ತಮ್ಮೆಲ್ಲ ಚಟುವಟಿಕೆಯನ್ನು ನೋಡಬೇಕು ಅಂತ ಹೇಳಿ ಮಂಗಳೂರಿನ ನಗರದ ಎಲ್ಲ ಜನರು ಕೂಡ ಇಲ್ಲಿಗೆ ಬಂದು ಇವತ್ತು ಈ ಕ್ರೀಡೋತ್ಸವದಲ್ಲಿ ಭಾಗವಹಿಸುವಂತ ಅವಕಾಶ. ಇಂಥದಕ್ಕೆ ಶ್ರೀಯುತ ರಾಕೇಶ್ ಮಲ್ಲಿ ಅವರ ನೇತೃತ್ವದಲ್ಲಿ, ಇಂಟೆಕ್ಕಿನ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಕ್ಕೆ ಬಹಳ ಉತ್ತಮ ರೀತಿಯ ಚಾಲನೆ ಕೊಡುವಂತ ಕಾರ್ಯಕ್ರಮ ಆಗಿದೆ. ಅವರು ತೆಗೆಯುವಂತ ಬೆವರು ಮತ್ತು ಅವರು ಕಳಿಸುವಂತ ಆದಾಯ ಎಲ್ಲೆಲ್ಲೂ ಯಾವಾಗಲೂ ಅದು ಸರಿಯಾಗಿ ಹೊಂದಿಕೊಳ್ಳುವುದೇ ಇಲ್ಲ. ಯಾಕೆಂದರೆ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಬೆವರು ಸುರಿಸಿದರೆ ಬಹುಶಃ ಇವತ್ತಿನ ಮಾಪನದಲ್ಲಿ ಬಹುಶಃ IT ಇತ್ಯಾದಿ ಸೆಕ್ಟರ್ಗೆ ನಾವು ಕಂಪೇರ್ ಮಾಡಿದರೆ ಅಜಗಜಾಂತರದ ವ್ಯತ್ಯಾಸಗಳು ಬರ್ತವೆ. ಆದರೆ ಸಮಾಜವನ್ನು ಕಟ್ಟಿ, ಆರ್ಥಿಕತೆಯನ್ನು ಕಟ್ಟಿ, ಒಂದು ರಾಷ್ಟ್ರವನ್ನು ಕಟ್ಟುವಂತ ಶಕ್ತಿ ಕಾರ್ಮಿಕರಲ್ಲಿ ಇದೆ. ಇಂಟಕ್ನ ರಾಷ್ಟ್ರೀಯ ಕಾರ್ಯದರ್ಶಿ ರಾಕೇಶ್ ಮಲ್ಲಿ ಅವರು ಮಾತನಾಡಿ, ಕ್ರೀಡಾಕೂಟದಲ್ಲಿ ಹಲವು ತಂಡಗಳು ಭಾಗವಹಿಸಿ ತಮ್ಮ ನಿತ್ಯ ಕೆಲಸದ ಜಂಜಾಟವನ್ನ ಮರೆಯುವ ಪ್ರಯತ್ನವನ್ನ ಮಾಡಿದ್ದಾರೆ. ಜೊತೆಗೆ ಕಾರ್ಮಿಕರಿಗೂ ವೈಯಕ್ತಿಕ ಬದುಕು, ಆಸೆ, ಆಕಾಂಕ್ಷೆಗಳಿರುತ್ತವೆ ಎಂಬುದನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ವ್ಯಕ್ತಿಯೂ ಪ್ರತಿಭೆಯಿಂದ ವಂಚಿತನಾಗಿಲ್ಲ. ಉತ್ತಮ ಅವಕಾಶ ಸಿಕ್ಕರೆ ಗಮನ ಸೆಳೆಯುತ್ತಾರೆ ಎಂಬುದಕ್ಕೆ ಇಂಟಕ್ ನಡೆಸಿಕೊಂಡು ಬರುವ ಶ್ರಮಿಕರ ಕ್ರೀಡೆ ಸಾಕ್ಷಿಯಾಗಿದೆ ಎಂದರು. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ಈ ಕಾರ್ಯಕ್ರಮಕ್ಕೂ ಸಹಕಾರ ಮಾಡಿದರೆ ನಲ್ಲ ದೇವರದ ಆನಂದ ಪ್ರತಿ ವರ್ಷ ಇಂಟಕದ ಲೆಕ್ಕಡು ಮಾತೆಲ್ಲ ಒಟ್ಟಿಗೆ ಸೇರಿಸ ಒಂದು ಮಾತಾ ಯೂನಿಯನ್ದಕ್ಕೆಲ್ಲ ಮಾತ ನಮ್ಮ ಕಾರ್ಮಿಕರೆಲ್ಲ ಈ ಊರದ ಮಾತ ಜನಕ್ಕೆಲ್ಲ ಒಟ್ಟಿಗೆ ಸೇರಿಸ ಒಂದು ನಲ್ಲ ಮಲ್ಲ ಮಟ್ಟದ ನಮ್ಮ ಕಾರ್ಮಿಕ ದಿನಾಚರಣೆಯನ್ನು ಮಲ್ಬಿಡೊಂದಿಲ್ಲ. ಐಕೆ ನಿಖಿಲ ಮಾತೆಲ್ಲ ಸಹಕಾರಗೋಡು ಇನಿ ಸಹಕಾರ ಸಂಚನ ಇನ್ನು ಮಾತ ಕಾರ್ಮಿಕ ಬಂದರೆಲ್ಲ ವಂದಿಸುವುದು. ಇನ್ನು ರವಿವಾರ ನಡೆದ ಗಾಳಿಪಟ ಪ್ರದರ್ಶನದಲ್ಲಿ ಹಗ್ಗ ಜಗ್ಗಾಟ, ಕಬಡ್ಡಿ, ಸರ್ಫಿಂಗ್ ಪ್ರದರ್ಶನ ನಡೆಯಿತು. ವೀಕ್ಷಣೆಗೆ ಆಗಮಿಸಿದ ಕ್ರೀಡಾಸಕ್ತರು ಸೇರಿ ಸ್ಪರ್ಧಿಗಳನ್ನ ಹುರಿದುಂಬಿಸಿದ್ರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.